ನಮ್ಕೀನ್, ಗೇರು ಬೀಜ, ಬಾದಾಮಿ, ಆಲ್ನೆಟ್, ನೆಲಕಡಲೆ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಒಂದು ಬರ್ಫಿ ಮಾಡ್ತೇನೆ ನಾನು. ಸ್ಪೂನ್ ತುಪ್ಪ ಹಾಕಿ ಹುರ್ಕೊಳ್ತೇನೆ ಇದು. ಒಂದು ಗ್ಲಾಸ್ ಸಕ್ಕರೆ ಹಾಕಿದ್ದೇನೆ, ಅರ್ಧ ಗ್ಲಾಸ್ ನೀರು ಹಾಕ್ತೇನೆ. ಎಲ್ಲ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡ್ಕೊಳ್ತೇನೆ. ಎರಡು ಸ್ಯಾಫ್ರಿನ್ ಹಾಕ್ತೇನೆ. ಪಾಕ ಆಯಿತು, ಈಗ ಪುಡಿ ಹಾಕ್ತೇನೆ. ತೆಗೆದು ಒಂದು ಬಟ್ಲಲ್ಲಿ ಹಾಕಿದ್ದೇನೆ. ಇದು ಸ್ವಲ್ಪ ತಣಿದ ಮೇಲೆ ಕಟ್ ಮಾಡುವ, ಒಂದು ಅರ್ಧ ಗಂಟೆ ಬಿಟ್ಟು ಕಟ್ ಮಾಡುವ. ಟೇಸ್ಟಿ ಮತ್ತು ಹೆಲ್ದಿ ಮಖಾನ, ಬಾದಾಮ್, ಪೀನಟ್ಸ್ ಮತ್ತು ವಾಲ್ನಟ್ಸ್ ಹಾಕಿ ಬರ್ಫಿ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ.